ಸೊ ಕೊನೆಯ ಕ್ಷಣದಲ್ಲಿ ಅಂತ ಹೇಳಿದ್ರೆ 9ನೇ ತಾರೀಕಿಗೆ ಬೆಳಿಗ್ಗೆ ಮನೆಯಿಂದ ಹೊರಡ್ತಾಳೆ. ಸೊ ಹೊರಡುವಂತಹ ವೇಳೆಯಲ್ಲಿ ಅದೇ ತಮ್ಮ ಕೊನೆಯ ಮಾತುಕತೆ ಅಂತ ಅನ್ಕೊಳ್ತೀನಿ ನಾನು. ಸೊ ಆ ಸಂದರ್ಭದಲ್ಲಿ ನಿಮ್ಮ ಮತ್ತು ಸೌಜನ್ಯ ನಡುವೆ ನಡೆದಂಥ ಮಾತುಕತೆ ಹೇಳೋದಾದ್ರೆ ಮೇಡಮ್. ನಮ್ಮ ಮದುವೆ ನಡೆದ ಏನಿಲ್ಲ ಸರ್, ನಾನು ಅವತ್ತು ಮುಖ ನೋಡಲಿಲ್ಲ ಸರ್. ನಾನು ಅವತ್ತು ನಮ್ಮ ಮಗುವಿನ ಮುಖನೇ ನೋಡಿಲ್ಲ ನಾನು. ಯಾಕಂದರೆ ಅಜ್ಜನ ಮನೆಯಲ್ಲಿ ಇದ್ಲು, ಅಲ್ಲಿಂದ ಅಮ್ಮ ನಾನು ಹೊಳಗಿದ್ದೆ, ನನ್ನ ಮನೆಯಲ್ಲಿ ನಾನು ಹೊಳಗಿದ್ದೆ. ಅವಳು ಅಜ್ಜನ ಮನೆಯಿಂದ ಬಂದು ಅಮ್ಮ ನಾನು ಪರೀಕ್ಷೆಗೆ ಹೋಗಿ ಮಧ್ಯಾಹ್ನ ಊಟಕ್ಕೆ ಮನೆಗೆ ಬರ್ತೇನಂತ ಏನು ತಿನ್ನದೆ ಮನೆಯಿಂದ ಹೊರಟ್ಲು. ಅವಾಗ ನಾನು ಬಿಸಿ ಮನೆಯಲ್ಲಿ ಒಳಗಿದ್ದೆ, ಆಯ್ತಮ್ಮ ಬೇಗ ಬಾ ಅಂತ ನಾನು ಅಲ್ಲಿಂದಲೇ ಹೇಳಿದ್ದೆ. ಆ ದಿನ ಮುಖನೇ ನೋಡಲಿಲ್ಲ ಮಗುವಿದ್ದು. ಅವಳು ಮಲಗಿದ್ದೆ ಅಲ್ಲಿಂದ ಎದ್ದು ಬಂದು ಪುಸ್ತಕ ಹಿಡ್ಕೊಂಡು ಬ್ಯಾಗ್ ಹಿಡ್ಕೊಂಡು ಬರ್ತೇನೆ ಅಂತ ಹೇಳಿದ್ದು ಮಾತು ನಾನು ಒಳಗಿಂದಲೇ ಕೇಳಿದ್ದು. ಆ ದಿವಸ ಮುಖ ನೋಡಿಲ್ಲ ಸರ್. ಪ್ರತಿನಿತ್ಯವೂ ಕೂಡ ದಿನಚರಿ ಅಂದರೆ ಸಂಜೆ ವೇಳೆ ತಾವೇ ಹೇಳುವ ಪ್ರಕಾರ ಎಕ್ಸಾಮ್ ಇತ್ತು, ಸೊ ಮಧ್ಯಾಹ್ನ ಬರ್ತಾಳೆ. ಸೊ ಅದಲ್ಲದಿದ್ರೆ ಸಂಜೆ ವೇಳೆ ಅಂತೂ ಒಂದು 4:30-5 ಗಂಟೆಗೆ ಮನೆಗೆ ಮುಟ್ಟಿತ್ತು ಸರ್. ಸೊ ಆ ಸಮಯದ ತನಕ ತಾವು ಕಾದಿದ್ದೆ? ಹೌದು, ಕಾದಿದ್ದೇವೆ. ಯಾಕಂದರೆ 1:30 ಗಂಟೆಗೆ 2 ಗಂಟೆಗೆ ಬರ್ತೇನೆ ಮತ್ತು ಹೇಳಿದ್ರು ಮಗ. ಆಮೇಲೆ ಯಾರೋ ಒಟ್ಟಿಗೆ ಜೊತೆ ಬರ್ತಾಳೆ, ಯಾಕಂದರೆ ನಮ್ಮ ಮಾವನ ತಮ್ಮನ ಮಗಳು ಕೂಡ ಅದೇ ಕಾಲೇಜಿಗೆ ಹೋಗ್ತಿದ್ರು, ಒಟ್ಟಿಗೆ ಬರ್ತಾನೆ. ನಾನು ಸುಮ್ಮನೆ ಇದ್ದೆ. 4:48 ಅಲ್ಲಿವರೆಗೆ ಬರಲಿಲ್ಲ ಮಗಳು. ಅವಾಗ ನನಗೆ ಯಾಕೆ ಇಷ್ಟೊತ್ತು ಮಗಳು ಬರಲಿಲ್ಲ ಅಂತ ನಾನು ತಮ್ಮನಿಗೆ ಫೋನ್ ಮಾಡಿ ಕೇಳಿದ್ದೆ. ಸೌಜನ್ಯ ಬರಲಿಲ್ಲ, ನಿಮಗೆ ಎಲ್ಲಿಯಾದರೂ ಸಿಕ್ಕಿದ್ಲಾ ಅಂತ ನಾನು ಕೇಳಿದ್ದೆ. ಅದೊಂದು 4:45 ಹೊರಗೆ 4:30 ಗಂಟೆಗೆ ನನಗೆ ನಾನು ನಮ್ಮ ತಂದೆ ಮನೆ ಹತ್ರ ಹೋಗಿ ಕೇಳಿದ್ದೆ, ಅಪ್ಪ ಸೌಜನ್ಯ ಬರಲಿಲ್ಲ, ಏನು ಗೊತ್ತಿಲ್ಲ, ಮಧ್ಯಾಹ್ನ ಊಟಕ್ಕೆ ಬರ್ತಂತ ಹೇಳಿ ಊಟ ಕೂಡ ಮಾಡಲಿಲ್ಲ. ಅಲ್ಲಿ ಕಾಲೇಜಿನ ಹತ್ತಿರ ಅದೇ ನಮ್ಮ ಮಾವನ ಮಗಳು ಕೇಳಿದಂತೆ, ಬಾ ಸೌಜನ್ಯ ನಾವು ಚಪಾತಿಯನ್ನು ತಿನ್ನೋಣ ಅಂತ. ಅದು ಬೇಡ, ನಾನು ಮನೆಗೇನೆ ಹೋಗೋದಂತ. ಅದು ಏನೂ ತಿನ್ನದೆ ಮನೆಗೇನೆ ಹೊರಟಿದ್ದಾರೆ ಅವಳು. ಅವಾಗ ತಮ್ಮನಿಗೆ ಫೋನ್ ಮಾಡಿ ಕೇಳಿ ಹೋಗಿ, ಇಲ್ಲ 4:15 ಇಲ್ಲಿಂದ ದಾಟಿದ್ದಾರೆ, ನಾನು ಮಿಸ್ ಮಾಡಿದ್ದೆ ಅಂತ ಅವಾಗ ಹೇಳಿದ್ದ. ಆಮೇಲೆ ನಾನು ಎಲ್ಲ ಮನೆಗೆಲ್ಲ ಫೋನ್ ಮಾಡಿ ಕೇಳಿದ್ದೆ ಸೌಜನ್ಯ, ಯಾಕಂದರೆ ಅವಳಿಗೆ ಫೋನ್ ಇಷ್ಟ ಇಲ್ಲ, ಬಳಕೆನೇ ಇಲ್ಲ ಅವಳಿಗೆ. ನಮ್ಮ ಫೋನೇ ಇತ್ತು, ನಂದೇ ಫೋನು. ಯಾರಾದರೂ ಫ್ರೆಂಡ್ಸ್ ಫೋನ್ ಮಾಡಿದ್ರೆ ನಾನೇ ತೆಗಿಬೇಕು, ಅವಳು ಮುಟ್ಟಂಗಿಲ್ಲ. ಹೋಗಮ್ಮ ಒಮ್ಮೆ ತೆಗಿ ಅಂದರೆ ನಾನು ತೆಗಿಯಲ್ಲ, ನೀವೇ ಹೋಗಿ ತೆಗೀರಿ, ಅದು ಏನು ಉತ್ತರದ ನೀವೇ ಕೊಡಿ ಅಂತ ಆ ಥರ. ಆಮೇಲೆ ನಾನೆಲ್ಲ ಕಡೆ ಫೋನ್ ಮಾಡಿ ಕೇಳಿದ್ದೆ, ಸೌಜನ್ಯ ಬಂದಿದ್ದಲ್ಲ, ಮನೆಗೆ ಬರಲಿಲ್ಲ ಅಂತ. ಎಲ್ಲರೂ ಗಾಬರಿ ಆದರು, ಇಲ್ಲ ನಮ್ಮ ಮನೆಗೆ ಬರಲಿಲ್ಲ ಅಂತ ಅವರು ಕೂಡ ಹೇಳಿದರು. ಆಮೇಲೆ ನಮಗೆ ಡೌಟ್ ಬಂತು, ಏನಂದರೆ ಒಂದು ಚಂದದ ಮಗು, ಯಾರಾದರೂ ಈ ಥರ ಮಾಡ್ತಾರೆ ನನಗೆ ಗೊತ್ತಿಲ್ಲ ಸರ್. ಎಲ್ಲಿಯಾದರೂ ಈಗ ಹೆಣ್ಮಕ್ಳನ್ನು ಕರ್ಕೊಂಡು ಎಲ್ಲೆಲ್ಲೋ ಸೇಲ್ ಮಾಡ್ತಾರೆ, ಆ ಥರ ನಾನು ಕೇಳಿದುಂಟು. ಹಾಗೆ ನಾನು ಅದೇ ಮನಸ್ಸಲ್ಲಿ ಇಟ್ಕೊಂಡು ನಾನು ಮತ್ತೆ ಅಪ್ಪನಿಗೆಲ್ಲ ಹೇಳಿದೆ, ಎಷ್ಟು ಗಂಟೆ ಬಂದಿದ್ದಾರಂತೆ, ಅಲ್ಲಿಂದ ದಾಟಿದ್ದಾರಂತಪ್ಪ ಅಂತ ಎಲ್ಲ ಫೋನ್ ಮಾಡಿ ನಾವು ಅವಾಗ ಹೊರಟಿವಿ. ಎಲ್ಲ ಕಾಡು ಎಲ್ಲ ಹುಡುಕಾಡಲಿಕ್ಕೆ ಅದೇ ಪ್ಲೇಸು.